ಕರ್ನಾಟಕ ಕ್ರೀಡಾ ಇತಿಹಾಸದಲ್ಲಿ ಕ್ರೀಡಾ ಹಬ್ಬವೊಂದನ್ನು ಆಯೋಜಿಸಲು ಜನಪ್ರಿಯ ಸ್ಪೋರ್ಟ್ಸ್ ಕ್ಲಬ್ ಟಾರ್ಪೆಡೋ ಸ್ಪೋರ್ಟ್ಸ್ ಕ್ಲಬ್ ತೀರ್ಮಾನಿಸಿದೆ. ಮೇ 1ರಿಂದ 10ರವರೆಗೆ ವಿವಿಧ ಸ್ಪರ್ಧೆಗಳನ್ನು ಕುಂದಾಪುರದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಅಂತ ಟಾರ್ಪೆಡೋಸ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಗೌತಮ್ ಶೆಟ್ಟಿ ತಿಳಿಸಿದರು. ಅವರು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಯಾವಾಗಲೂ ಕ್ರೀಡಾ ಕ್ಷೇತ್ರದಲ್ಲಿ ಹೊಸತನವನ್ನೇನಾದರೂ ಮಾಡಬೇಕು, ಹೊಸ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂಬುದನ್ನೇ ಗುರಿಯಾಗಿಸಿಕೊಂಡ ಟಾರ್ಪೆಡೋ ಸ್ಪೋರ್ಟ್ಸ್ ಕ್ಲಬ್ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ದಿನಗಳ ಕಾಲ ಹೊನಲು ಬೆಳಕಿನ ಕ್ರೀಡಾ ಹಬ್ಬವನ್ನು ಆಯೋಜಿಸಲಾಗಿದೆ. ಮೇ 1 ಮತ್ತು 2ರಂದು ಚೆಸ್ ಟೂರ್ನಮೆಂಟ್, ಟೇಬಲ್ ಟೆನ್ನಿಸ್, ಮೇ 3ರಂದು ಬ್ಯಾಡ್ಮಿಂಟನ್, ಮೇ 3ರಿಂದ 6ರವರೆಗೆ ಕ್ರಿಕೆಟ್ ಲೆದರ್ ಬಾಲ್, ಮೇ 6 ಮತ್ತು 7ರಂದು ಫುಟ್ಬಾಲ್, ಮೇ 6ರಿಂದ 9ರವರೆಗೆ ಕ್ರಿಕೆಟ್ ಟೆನ್ನಿಸ್ ಬಾಲ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಇರ್ತದೆ, ಟೇಬಲ್ ಟೆನ್ನಿಸ್ ಇರ್ತದೆ, ಬ್ಯಾಡ್ಮಿಂಟನ್ ಇರ್ತದೆ, ಚೆಸ್ ಇರ್ತದೆ ಹಾಗೂ ಫುಟ್ಬಾಲ್ ಇರ್ತದೆ. ಕ್ರಿಕೆಟಲ್ಲಿ ಟೆನ್ನಿಸ್ ಬಾಲ್ ಇರ್ತದೆ ಹಾಗೂ ಲೆದರ್ ಬಾಲ್ ಇರ್ತದೆ. ಈ ಕ್ರಿಕೆಟ್ ಟೆನ್ನಿಸ್ ಬಾಲ್ ಕುಂದಾಪುರದಲ್ಲಿ ಆಗ್ತದೆ. ಚೆಸ್ಸು ಫಿಡೆರೇಟಿಂಗ್, ನ್ಯಾಷನಲ್ ಫಿಡೆರೇಟಿಂಗ್ ಆಗ್ತದೆ. ಕುಂದಾಪುರದ ಕೊರವಡಿ ಅಂತ ಅಲ್ಲಿ ಬೀಚ್ ಹೌಸ್ ಇದೆ, ಬೇನೆಸ್ಟ್ ಅಂತ ಅಲ್ಲಿ ಆಗ್ತದೆ. ಹಾಗೆ ಫುಟ್ಬಾಲ್ ಮತ್ತು ಇಂಡೋರ್ ಕ್ರಿಕೆಟ್ ಇದೆ. ಇಂಡೋರ್ ಕ್ರಿಕೆಟ್ ಅಂತ ಹೇಳಿದ್ರೆ ಬಾಕ್ಸ್ ಕ್ರಿಕೆಟ್. ಆ ಬಾಕ್ಸ್ ಕ್ರಿಕೆಟನ್ನು ಯುವ ಮೆರಿಡಿಯನ್ ಅಂತ ಇದೆ ಕೋಟೇಶ್ವರದಲ್ಲಿ, ಅಲ್ಲಿ ನಡೀತದೆ. ಹಾಗೆ ಟೇಬಲ್ ಟೆನ್ನಿಸ್ ಮತ್ತು ಬ್ಯಾಡ್ಮಿಂಟನ್ನು ನಮ್ಮ ಟಾರ್ಪೆಡೋಸ್ ಕ್ಲಬ್ ಹಳೆಯಂಗಡಿಯಲ್ಲಿ ನಡೀತದೆ. ಹಾಗೆ ಕ್ರಿಕೆಟ್ ಲೆದರ್ ಬಾಲ್ ಅನ್ನೋದು NMPT ಆಯಿತು, ಫಾದರ್ ಮೂಲಕ ಸಹ್ಯಾದ್ರಿ ಹಾಗೂ NITK ಈ ಗ್ರೌಂಡಲ್ಲಿ ಟೂರ್ನಮೆಂಟನ್ನು ನಡೆಸಲಿಕ್ಕೆ ಹಮ್ಮಿಕೊಂಡಿದೆ. ಈ ಎಲ್ಲ ಟೂರ್ನಮೆಂಟ್ಗಳು 1ನೇ ತಾರೀಕಿನಿಂದ 10ನೇ ತಾರೀಕಿನೊಳಗೆ, ಮೇ 1ರಿಂದ 10ನೇ ತಾರೀಕಿನವರೆಗೆ ನಡೆಸ್ತದೆ. ಹಾಗೆ ಇದರಲ್ಲಿ ಲೆವೆಲ್ ಏನಿಲ್ಲ, ಇದು ಎಲ್ಲ ಲೆವೆಲ್ ಅವರು ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಕರ್ನಾಟಕದವ್ರು ಮಾಡ್ಬೋದು, ಡೆಲ್ಲಿಯವರು ಮಾಡ್ಬೋದು, ಇಲ್ಲ ಔಟ್ ಆಫ್ ಕಂಟ್ರಿ. ಇದು ಓಪನ್ ಟು ಆಲ್, ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಗಣೇಶ್ ಗಿಣಿ, ಪ್ರತಿಭಾ ಕುಳಾಯಿ, ಗಣೇಶ್ ಕಾಮತ್, ಡಾಕ್ಟರ್ ಅರವಿಂದ್ ಭಟ್ ಉಪಸ್ಥಿತರಿದ್ದರು.